ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ಮತ್ತು ಮಾಜಿ ಮಂತ್ರಿ ಬಿಕೆ ಹರಿಪ್ರಸಾದ್ ಅವರು ಪ್ರಧಾನಿ ಮೋದಿಯವರೇ ಹನಿ ಟ್ರ್ಯಾಪ್ನ ಪಿತಾಮಹ ಎಂದು ಹೇಳಿದ್ದು ಎಕ್ಸ್ಪೋಸ್ಟ್ನಲ್ಲಿ ಭಾರೀ ವಾದ ವಿವಾದವನ್ನ ಹುಟ್ಟುಹಾಕಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಮಹತ್ವ ಇಲ್ಲದಿರುವ ನಾಯಕ ಹರಿಪ್ರಸಾದ್ ಎಂದು ಹೇಳಿದ್ದಾರೆ. ಅತಿರೇಕದ ಅವಿವೇಕದ ಹೇಳಿಕೆಗಳೇ ಹರಿಪ್ರಸಾದ್ರ ಬಂಡವಾಳ. ಕಾಂಗ್ರೆಸ್ನ ಕೊಳಕು ಸ್ವಚ್ಛ ಮಾಡಿದವರು ಮೋದಿ ಎಂದು ವಿಜಯೇಂದ್ರ ಹೇಳಿದ್ದಾರೆ. ನಿಮ್ಮದು ಹರಕು ನಾಲಿಗೆ, ಪರಿಷತ್ ಸದಸ್ಯತ್ವ ಮಾತ್ರ ನಿಮ್ಮ ಗೌರವ ಎಂಬಿತ್ಯಾದಿಯಾಗಿ ಅವರು ಹೇಳಿದ್ದಾರೆ. ನೀವು ಎಳಸು ರಾಜಕಾರಣಿ, ಕಂಡಲ್ಲಿ ಹಣ ನುಂಗುವುದು, ಕಲೆಕ್ಷನ್ ಮಾಡುವುದು ನಿಮ್ಮ ಜಾಯಮಾನ. ಬಿಜೆಪಿ ಬಗೆಗೆ ನಾನು ಹಿಂದಿನಿಂದಲೂ ಎತ್ತಿದ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೆ ನನ್ನನ್ನು ವೈಯಕ್ತಿಕವಾಗಿ ಟೀಕೆ ಮಾಡುವುದನ್ನು ಮಾತ್ರ ಕಲಿತಿದ್ದೀರಿ ಎಂದು ಹರಿಪ್ರಸಾದ್ ಅವರು ವಿಜಯೇಂದ್ರರನ್ನ ಟೀಕಿಸಿದ್ದಾರೆ. ಹನಿ ಟ್ರ್ಯಾಪ್ ನಿಮ್ಮದು ಎಂದು ಬಿಜೆಪಿಯವರು ಕಾಂಗ್ರೆಸ್ ಬಗೆಗೆ ಹೇಳಿದ್ದಾರೆ. ಮೊದಲು ನಿಮ್ಮ ನಾಯಕರ ವಿರುದ್ಧದ ಫೋಕ್ಸೋ ಪ್ರಕರಣದ ಬಗೆಗೆ ಮಾತನಾಡಿ ಎಂಬಿತ್ಯಾದಿಯಾಗಿ ಎಕ್ಸ್ಪೋಸ್ಟ್ ಜಗಳ ಇಬ್ಬರು ನಾಯಕರ ಹಾಗೂ ಎರಡು ಪಕ್ಷಗಳ ಪತ್ರ ಯುದ್ಧ ಮುಂದುವರೆದಿದೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.